ಯಾಕೆಂದರೆ ರವಿವರ್ಮನಿಗೆ ಈ ಬಡತನದ ಬಗ್ಗೆ ಗೊತ್ತಿಲ್ಲ. ರಾಜಾರವ ವಂಶದಲ್ಲಿ ಇದ್ದವ. ಈ ಮುಖ ಇಷ್ಟು ಚೆಂದ ಹೇಗೆ ಮಾಡ್ತೀರಿ? ಅಮ್ಮನ ಹತ್ರ ಒಂದು ಸಲ ಕೇಳಿದೆ, ಅಮ್ಮ ಇದೆಲ್ಲ ಎಂಥದಮ್ಮ, ನಮಗೊಂದು ಫೋಟೋ ಬೇಕು ಅಂತ. ಇಲ್ಲ ಮಗ, ಅದು ಎಲ್ಲಿಯೂ ಸಿಗುವುದಿಲ್ಲ ಅಂತ. ಎಲ್ಲರೂ ನಮ್ಮ ಹತ್ರ ನಾನು ಹೇಳಿದ್ದನ್ನು ಕೇಳಲಿಕ್ಕೆ ಬರುವುದಲ್ಲ, ಅದರಲ್ಲಿ ಒಂದು 4-5 ಜನ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವವರು, ನೆನಪಿಟ್ಕೋ ಅಂತ. ಸರ್, ಈಗ ನಮ್ಮ ಬಹಳ ಹಿಂದಿನಿಂದ ರಾಜ ಮಹಾರಾಜರ ಕಾಲದಲ್ಲಿ ಎಸ್ಪೆಷಲಿ ನಮ್ಮ ರವಿವರ್ಮರ ಬಗ್ಗೆ ನಾವು ತುಂಬಾ ಮಾತಾಡ್ತೇವೆ. ಯಾಕೆಂದ್ರೆ ಲಾಲಿತ್ಯಗಳು ಮತ್ತೆ ಸೂಕ್ಷ್ಮತೆಗಳನ್ನ ಬಹಳಷ್ಟು ನಮ್ಮ ಭಾರತೀಯ ಚಿತ್ರ ಪರಂಪರೆಯಲ್ಲಿ ಅಳವಡಿಸಿದವರು ರವಿವರ್ಮರು ಅಂತೆಲ್ಲ ಹೇಳಿ. ಸೊ ಈ ರವಿವರ್ಮರ ಪ್ರೇರಣೆ ಏನಾದರೂ ಇತ್ತಾನೆ? ಖಂಡಿತ. ರವಿವರ್ಮ ನನ್ನಂತಲ್ಲ, ಆರ್ಟಿಸ್ಟ್ ಆಗಿ ಅಥವಾ ಚಿತ್ರಕಲಾವಿದನಾಗಿ ಯಾರು ಅದರ ಬಗ್ಗೆ ಆಸಕ್ತಿ ವಹಿಸ್ತಾನ ಅವನಿಗೆ ರವಿವರ್ಮ, ಎಸ್.ಎಂ. ಪಂಡಿತ್ ಇವರೆಲ್ಲ ಖಂಡಿತ ಪ್ರೇರಣೆ. ರವಿವರ್ಮ ಅಂತೂ ಖಂಡಿತ. ಯಾಕೆಂದರೆ ರವಿವರ್ಮನಿಗೆ ಈ ಬಡತನದ ಬಗ್ಗೆ ಗೊತ್ತಿಲ್ಲ. ರಾಜಾರವ ವಂಶದಲ್ಲಿ ಇದ್ದವ. ಎಣಿಸಿದೆಲ್ಲ ಅವನ ಕಾಲ ಬುಡಕ್ಕೆ ಬರ್ತಿತ್ತು ಒಂದು. ಆಮೇಲೆ ಅಷ್ಟೇ ನಿಷ್ಠೆಯಿಂದ ರವಿವರ್ಮ ಕೆಲಸ ಮಾಡ್ತಾಯಿದ್ರು. ಈಗಿನ ಅಬ್ಸ್ಟ್ರಾಕ್ಟ್ ಆರ್ಟಿಸ್ಟ್ ಕಣ್ಣು ಮುಚ್ಚಿ ತೆರೆದ್ರ ಒಳಗೆ ಒಂದು ಪೇಂಟಿಂಗ್ ಮಾಡಿ ಆಯಿತು ಅಂತ ಹಾಗೆ ಮಾಡಲಿಲ್ಲ. ಅವ್ರು ಏನು ಮಾಡುವುದಿದ್ರೂ ಕೂಡ ಅದನ್ನು ಪೂರ್ತಿ ಸ್ವೀಕಾರ ಮಾಡಿ ಅದನ್ನು ಹಾರ್ಟ್ಗೆ ತಕ್ಕೊಂಡು ಅವರ ಹೃದಯಕ್ಕೆ ಹತ್ತಿರ ಇಟ್ಟುಕೊಂಡು ಆಮೇಲೆ ಆ ಮುಖೇನ ಅವ್ರು ಮಾಡ್ತಾಯಿದ್ರು. ಸುಮ್ಮನೆ ಯಾವುದೂ ಮಾಡಲಿಲ್ಲ. ಇನ್ನೊಂದು ಲಾಲಿತ್ಯ ಅಂತ ತಾವು ಹೇಳಿದಿರಿ. ಲಾಲಿತ್ಯ 100ಕ್ಕೆ 100 ಸತ್ಯ. ಯಾಕಂದರೆ ಈ ಯಾವುದೇ ಒಂದು ವಸ್ತು ಲಾಲಿತ್ಯ ಇಲ್ಲದೇ ಇದ್ದರೆ ಜನರ ಮನಸ್ಸಿನಲ್ಲಿ ಅದು ಉಳಿದೇ ಇಲ್ಲ. ಉದಾಹರಣೆ, ಒಂದು ಕೈ ಹೀಗಿದ್ದರೆ ಏನು ಮರಗಟ್ಟಿದಾಗೆ, ಇದೇ ಕೈಯನ್ನು ಲಾಲಿತ್ಯ ಸಣ್ಣ ವಿಷಯದಲ್ಲಿ ಅದನ್ನು ಒಬ್ಸರ್ವ್ ಮಾಡಬೇಕು. ಹಾಗೆ ನನಗೆ ತರಂಗದಲ್ಲಿ ಸಂಧ್ಯಾ ಮೇಡಮ್ ಅವರು ತುಂಬ ಅವಕಾಶ ಕೊಟ್ಟಿದ್ದಾರೆ. ಪೌರಾಣಿಕಕ್ಕೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ನನ್ನನ್ನು ಅವರು ತುಂಬ ಮೆಚ್ಚಿಕೊಂಡದ್ದಿಷ್ಟಕ್ಕೆ. ಎಷ್ಟೋ ಸಲ ತಿಲಕ್ನಾಥರು ಇವರೆಲ್ಲ ಹೇಳಿದ್ದುಂಟು, ಈ ಮುಖ ಇಷ್ಟು ಚೆಂದ ಹೇಗೆ ಮಾಡ್ತೀರಿ? ಹಾಗೆ ಏನೂ ಮಾಡೋದಿಲ್ಲ. ನಾವು ಸುಮ್ಮನೆ ಕಣ್ಣು ಮುಚ್ಚಿ ಅಂಥವರನ್ನು ಎಣಿಸಿಕೊಂಡಾಗ ನಾವು ಯಾರನ್ನು ಕೇವಲವಾಗಿ ನೋಡಿದರೆ ನಮಗೆ ಅಂಥದ್ದಿಲ್ಲ. ಅದರ ಡೀಪಾಗಿ ಎಣಿಸಿದಾಗ ಆ ವ್ಯಕ್ತಿ ನಮ್ಮ ತಲೆಯೊಳಗೆ ಬರ್ತಾನೆ. ತಲೆಯೊಳಗೆ ಬಂದದ್ದನ್ನು ಜಾಗ್ರತೆಯಲ್ಲಿ ಕೈಯಿಂದ ಹೊರಗೆ ತಂದರೆ ಆಯ್ತು ಅಷ್ಟೇ. ಈಗ ಸರ್, ನಾವು ರವಿವರ್ಮನನ್ನು ಹೇಳುವುದಂತೆ ನಮಗೆ ಅನೇಕ ದೇವರನ್ನ ಕಲ್ಪನೆ ಮಾಡಿಕೊಟ್ಟದ್ದು ರವಿವರ್ಮ ಆಗಿನ ಕಾಲಕ್ಕೆ. ಅಂದ್ರೆ ಅವರ ಯೋಚನೆ ಇದೆ ನಮಗೆ. ಆಗ ರಾಮ ಲಕ್ಷ್ಮಣರು ಅಥವಾ ಬೇರೆ ಯಾವ ದೇವರುಗಳನ್ನ ರವಿವರ್ಮನ ಕಲ್ಪನೆ ಮಾಡಿ, ಬಹುಶಃ ಅದರ ನಂತರ ನೀವು ದೇವರನ್ನ ನಮ್ಮ ಸಾಮಾನ್ಯ ಜನ ನಮ್ಮ ಮನಸ್ಸಿನಲ್ಲಿ ದೇವರ ಸ್ವರೂಪವನ್ನು ತುಂಬಿದ್ದೀರಿ ಸರ್. ಈಗ ಈ ವಿಶ್ವಕರ್ಮ ಇರ್ಬೋದು, ಕಾಳಿಕಾಂಬ ಇರ್ಬೋದು, ಮತ್ತೆ ಇದೇ ಕೋಟಿ ಚೆನ್ನೈ ಇರ್ಬೋದು, ಈ ಒಂದು ಪರಂಪರೆ ಮೂಲತಃ ವಿಶ್ವಕರ್ಮರದನ್ನು ನೀವು ರಚನೆ ಮಾಡುವಾಗ ಹೇಗಿರುತ್ತೆ ಸರ್? ಆ್ಯಕ್ಚುಲಿ ಇಲ್ಲಿಯೂ ಕೂಡ ಒಂದು ಸಣ್ಣ ವಿಚಾರ ಹೇಳಲಿಕ್ಕೆ ಬರ್ತದೆ. ಯಾಕಂದರೆ ಪ್ರತಿಯೊಂದು ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ವಿಶ್ವಕರ್ಮಣೆ, ಕಾಳಿಕಾಂಬೆ ನಮ ಹೀಗೆಲ್ಲ ಇತ್ತು. ನಾನು ಚಿಕ್ಕದಿದ್ದೆ, ಸಾಧಾರಣ ನಾನು SLC 8th 9th ಇರುವ ಸಮಯದಲ್ಲಿ ಹೀಗಿತ್ತು. ಅಮ್ಮನ ಹತ್ರ ಒಂದು ಸಲ ಕೇಳಿದೆ, ಅಮ್ಮ ಇದೆಲ್ಲ ಎಂಥದಮ್ಮ, ನಮಗೊಂದು ಫೋಟೋ ಬೇಕು ಅಂತ. ಇಲ್ಲ ಮಗ, ಅದು ಎಲ್ಲಿಯೂ ಸಿಗೋದಿಲ್ಲ ಅಂತ ಆಯಿತು. ಯಾರಿಗೂ ಸಿಗಲೇ ಇಲ್ಲ. ಆಗ ನನಗೊಂದು ಕ್ಯೂರಿಯಾಸಿಟಿ ಬಂತು, ಅರೆ ನಾವೊಂದು ಮಾಡುವ, ತಪ್ಪು ಸರಿ ಆಮೇಲೆ ನೋಡೋಣ ಅಂತ. ಆಮೇಲೆ ಹೆಚ್ಚು ಕಡಿಮೆ ನಾನು ಅದು ಒಂದು 2-3 ವರ್ಷ ಅದರ ಬಗ್ಗೆ ಯೋಚನೆ ಇದ್ದೆ. ನಾನು ಯಾವುದೇ ಒಂದು ಚಿತ್ರ ಬರೆಯುವಾಗ ಸೀದಾ ಹೋಗಿ ಮಾಡೋದು ತುಂಬ ಕಮ್ಮಿ. ಈಗಲೂ ಕೂಡ ನನಗೆ ಈಗ 77 ಆದರೂ ಯಾವುದೋ ಒಂದು ಕ್ಯಾಂಪಿಗೆ ಹೋದರೆ ನನಗೆ ಒಂದು ದೊಡ್ಡ ಅಪವಾದ ಇದೆ. ನನ್ನ ಪುಳ್ಳಿ ಹೇಳ್ತಾರೆ, ಅಜ್ಜ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ಇದೆಲ್ಲ ಯಾವ ನೋಡಲಿಕ್ಕೆ ಅಂತ. ನಾನು ಸಣ್ಣ ಒಂದು ರೂಟ್ ತಪ್ಪಿದ್ದೇನೆ ಗೊತ್ತಿಲ್ಲ. ಆಗ ನಾನು ಹೇಳಿದೆ, ನೋಡಮ್ಮ, ನಮ್ಮ ಎದುರಿಗೆ 50-60 ಜನ ಸ್ಟೂಡೆಂಟ್ಸ್ ಇದ್ದರೆ ಎಲ್ಲರೂ ಕಲೀಲಿಕ್ಕೆ ಬರೋದಲ್ಲಮ್ಮ. ನನ್ನ ಪುಳ್ಳಿಗೆ ಹೇಳೋದು ನಾನು, ಎಲ್ಲರೂ ನಮ್ಮ ಹತ್ರ ನಾನು ಹೇಳಿದ್ದನ್ನು ಕೇಳಲಿಕ್ಕೆ ಬರೋದಲ್ಲ, ಅಥವಾ ಎದುರಿಗೆ ಒಂದಷ್ಟು 10-15 ಟೀಚರ್ಸ್ ಕೂತರು ಅವೆಲ್ಲರೂ ನಾವು ಹೇಳಿದಾಗೆ ಕೇಳಲಿಕ್ಕೆ ಬರುವವರಲ್ಲ. ಅದರಲ್ಲಿ ಒಂದು 4-5 ಜನ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವವರು, ನೆನಪಿಟ್ಕೋ ಅಂತ. ಆಗ ನಾನು ಅದರ ಬಗ್ಗೆ ತುಂಬ, ಈಗ 1-2 ಗಂಟೆ ನಮಗೆ ಕ್ಯಾಂಪಿನಲ್ಲಿ ಇದ್ದರೆ ನಾನು ಕಡಿಮೆ 3-4 ದಿನ ಅದರ ಬಗ್ಗೆ ನಾನು ತಯಾರು ಮಾಡ್ತೇನೆ. ಯಾರಾದರೂ ಒಬ್ಬ ಅದು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾವು ಅದನ್ನು ಬೇಕಾಗ್ತದಲ್ಲ, ಹಾಗೆ ಅದಾಯಿತು. ಈ ವಿಶ್ವಕರ್ಮನ ಬಗ್ಗೆ ಬಂದಾಗ ನನಗೆ ಮಾಹಿತಿ ಅಂಥದ್ದಿಲ್ಲ. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ನಾಭಾ ಚಂದ್ರಶೇಖರಾಚಾರ್ಯ ಅಂತ, ಮಂಗಳೂರಿನಲ್ಲಿ ಹರಿಶ್ಚಂದ್ರ ಮಾಷ್ ಅಂತವರು ಇದರ ಬಗ್ಗೆ, ಈ ವಿಶ್ವಕರ್ಮರ ಬಗ್ಗೆ ಭಾರಿ ತಿಳಿದವರಿದ್ದರು. ಆ ಸಮಯದಲ್ಲಿ ಅವರೆಲ್ಲ ನಮಗೆಲ್ಲರಿಗೂ ರೋಲ್ ಮಾಡೆಲ್ಸ್. ಸೊ ನಾನು ಅವ್ರ ಹತ್ರ ಈ ಪ್ರಸ್ತಾಪ ತಂದೆ, ಹೀಗೆ ಒಂದು ಮಾಡಬೇಕಂತ ಉಂಟು ಗುರುಗಳೇ, ನನಗೆ ಸಪೋರ್ಟ್ ಮಾಡ್ತೀರಾ? ಖಂಡಿತ ಸಪೋರ್ಟ್ ಮಾಡುವ ಅಂತ. ಎಲ್ಲಿಯವರೆಗೆ ಅಂತ ಹೇಳಿದರೆ ಅವರು ಆಯ್ತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳಲಿಕ್ಕೆ ಅವರು ಇನ್ನೊಬ್ಬರ ಹತ್ರ ಕೇಳಬೇಕು.
ಸೊ ಹಾಗೆ ಆಗ್ತಾ ಆಗ್ತಾ ಕಡಿಮೆ ಒಂದು 2 ತಿಂಗಳು ಪಾಸ್ ಆಯಿತು. ಬೆಂಗಳೂರಿನಲ್ಲಿ ಇರೋದು, ಉಡುಪಿಗೆ ಬಂದರೆ ನಾನು ಅಲ್ಲಿ ಓಡೋದು. ಹೀಗೆ ನಾನೊಂದು ಕೀ ಸ್ಕೆಚ್ ಮಾಡಿದೆ. ಇದು ನನಗೆ ಅವರು ಅವರು ಒಂದು ಲೈನ್ ಡ್ರಾಯಿಂಗ್ ಕೊಟ್ಟರು, ಈ ಥರ ಉಂಟು ಮಾರಾಯ ಅಂತ. ಆದರೆ ಅದು ಏನು ಕಾರ್ಟೂನ್ ಥರ ಇತ್ತು. ಅದು ಏನೋ ಒಬ್ಬ ಅದರ ಬಗ್ಗೆ ಸಣ್ಣ ಉದಾಹರಣೆ ಹೇಳುವುದೇ, ನಮ್ಮ ಹಿಂದೂಗಳು ಸಣ್ಣ ಒಂದೇ ಒಂದು ಈ ತರಂಗದಲ್ಲಿ ಆದ ಕತೆ. ಈ ನಾವೆಲ್ಲ ಯಜ್ಞೋಪವೀತ ಹಾಕ್ತೇವೆ ಅಲ್ವಾ, ಯಜ್ಞೋಪವೀತ ಎಡದ ಭುಜದಲ್ಲಿ ಇರ್ತದೆ, ಹೀಗೆ ಬರ್ತದೆ. ಬರೀ ಯಜ್ಞೋಪವೀತದಿಂದ ಎಷ್ಟು ತೊಂದರೆ ಆಗ್ತದೆ. ಅದೇ ಲೆಫ್ಟ್ ರೈಟ್ ಅಂತಂದರೆ ಅದು ಅಪರ ಕಾರ್ಯಕ್ರಮ ಆಯಿತು. ಸಣ್ಣ ವಿಷಯ, ಈ ವಿಷಯ ಎಲ್ಲ ಗೊತ್ತಿಲ್ಲ. ಅದರ ಬಗ್ಗೆ ಡೀಪ್ ಸ್ಟಡಿ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ. ಇದೇ ಸಮಸ್ಯೆ ಒಂದಷ್ಟು ಬಂದಿತ್ತು ಅದರಲ್ಲಿ. ನಾನು ಏನು ಮಾಡೋದು, ಅದನ್ನು ಸರಿ ಮಾಡೋದು, ಪುನಃ ಅವರಿಗೆ ತೋರಿಸೋದು, ಸರಿ ಮಾಡೋದು. ಹೀಗೆ ಮಾಡ್ತಾ ಮಾಡ್ತಾ ಕಡಿಮೆ ಅಂದರೆ ಹೆಚ್ಚು ಕಡಿಮೆ 1 ವರ್ಷ ಆಗಿರ್ಬೋದು ನಮಗೆ. ಧ್ಯಾನ ಶ್ಲೋಕ ಎಲ್ಲ ಕೊಟ್ಟರು, ಅದು ನಮ್ಗೆ ಎಂಥದ್ದು ಗೊತ್ತಿಲ್ಲ. ನಾವು ಪ್ರೀಮೇಚೂರ್ ಅಲ್ಲ, ನಮ್ಗೆ ಎಂಥದ್ದು ಗೊತ್ತಿಲ್ಲ, ಅರ್ಥ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಆಮೇಲೆ 1 ವರ್ಷದ ನಂತರ ಇದು ಆಗ್ಬೋದು ಅಂತ ಒಂದು ಮಾಡಿತು. ಆಮೇಲೆ ಅದನ್ನು ಹೆಚ್ಚಿನವರು ಸ್ವೀಕಾರ ಮಾಡಿದರು. ಆಮೇಲೆ ಧ್ಯಾನ ಶ್ಲೋಕದ ಬಗ್ಗೆ ಸ್ವಲ್ಪ ಮಾಹಿತಿ ಬಂತು. ಹೀಗೆ ನಾವು ಮಾಡಿದ್ದು. ಹಾಗೆ ಕಾಳಿಕಾಂಬೆಯಲ್ಲಿ ಕೂಡ ಹಾಗೆ. ಅಮ್ಮ ನಮ್ಮ ಇನ್ವಿಟೇಷನಲ್ಲಿ ಎಲ್ಲ ಹೀಗೆ ಆಗ್ತಾರೆ, ಫೋಟೋ ಬೇಕಲ್ಲ, ಮನೆಯಲ್ಲಿ ಒಂದು ಇಡಬೇಕು, ಯಾರ ಮನೆಯಲ್ಲಿ ಇಲ್ಲ. ಕೊನೆಗೆ ಮತ್ತು ಬಾರ್ಕೂರು ದೇವಸ್ಥಾನದಲ್ಲಿ ಅದೇ ಸಮಯದಲ್ಲಿ ಪಡುಬಿದ್ರೆಯಲ್ಲಿ ಭಾಸ್ಕರಾಚಾರ್ಯ ಅಂತ ಅಲ್ಲಿ ಮುಕ್ತೇಸರಾಗಿದ್ದರು. ಅವರು ನಮ್ಮ ಮನೆಗೆ ಬಂದರು. ಮನೆಗೆ ಬಂದು ದೇವಸ್ಥಾನದೊಂದು ವರ್ಕ್ ಮಾಡಬೇಕು ಅಂತ. ಅದರ ಮೊದಲು ಈ ಧ್ಯಾನ ಶ್ಲೋಕಕ್ಕೆ ಸರಿಯಾಗಿ ನಾನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಮಾಡಿದ್ದೆ, ಮತ್ತು ತೋರಿಸ್ತೇನೆ, ಮೇಲೆ ಉಂಟು. ಅದು ಮಾಡಿದ್ದೆ. ಅದು ಕಾಲ್ಪನಿಕ ಕಾಳಿಕಾಂಬೆ, ಯಾವ ದೇವಸ್ಥಾನದ್ದು ಅಲ್ಲ. ಅದು ಮಾತ್ರ ಸೂಪರ್ ಕ್ಲಿಕ್ ಆಯಿತು. ಈಗಲೂ ಅದಕ್ಕೆ ಬೇಡಿಕೆ ಇದೆ. ನಾನು 68ರಲ್ಲಿ ಮಾಡಿದ್ದದು. ಆಗ ನಾನು ಮಾಡಿದ್ದು ಅಂತ ಯಾರೂ ನಂಬಲಿಲ್ಲ. ನನ್ನ ಅಮ್ಮ ಅಪ್ಪ ಬಿಟ್ಟರೆ, ಅಣ್ಣ ಬಿಟ್ಟರೆ ಮತ್ತು ಯಾರೂ ಅದನ್ನು ನಂಬಲಿಲ್ಲ. ಯಾರ ಮಾಡಿಸಿದ್ದು ಇವರು ನನಗೆ ತೋರಿಸ್ತಾನೆ ಅಂತ. ನಾನು ಚಿಕ್ಕ ಹುಡುಗ ಇದ್ದೆ. ಅದೇ ಉಡುಪಿಯಲ್ಲಿ ಅಲ್ಲಿ ಮಾಧವ ಮಾಸ್ಟರ್ ಅಂತ ಒಬ್ಬರಿದ್ದರು. ಅಲ್ಲಿ ಅವರೆಲ್ಲ ಧರ್ಮದ ಬಗ್ಗೆ ಭಾರಿ ತಿಳಿದವರು. ಅಲ್ಲಿ ದೂರದಿಂದ ಬರುವವರಿಗೆಲ್ಲ ಅದು ಅವರ ಮನೆ ಒಂದು ಮೂಲ ಸ್ಥಾನ. ಅಲ್ಲಿ ಬಂದು ಇದೇ ಹುಡುಗ ಮಾಡು, ಎಂಥ ಮರೆ ಇವನು, ಎಂಥ ಈ ಚಿಕ್ಕ ಹುಡುಗಿ, ಹೀಗೆ ಅಲ್ಲ, ತಮಾಷೆಯ ಮಾತೇ ಆಯಿತು. ನಾವು ಅದನ್ನು ಯಾವುದು ರೆಸ್ಪಾನ್ಸೇ ತಗೊಳ್ಳಿಲ್ಲ. ಹೇಳುವವರು ಹೇಳಿ ನಮಗೇನು ಅಂತ. ಸೊ ಅದು ಮಾತ್ರ ಸೂಪರ್ ಕ್ಲಿಕ್ ಆಯಿತು. ಆಮೇಲೆ ಈ ಪಡುಬಿದ್ರೆಯ ಭಾಸ್ಕರಾಚಾರ್ಯ ಬಾರ್ಕೂರು ದೇವಸ್ಥಾನದ ಮುಕ್ತೇಸರಾಗಿದ್ದರು. ಅವರು ಹೀಗೆ ಮಾಡುವ ಅಂತ ಹೇಳಿದರು. ಆಯಿತು ಅಂತ ನಾವು ಒಪ್ಪಿಕೊಂಡೆವು. ಆ ಟೈಮಿನಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ದೇವಸ್ಥಾನದ ಒಳಗೆ ಹೋಗಿ ಅದನ್ನು ನಾವು ಮಾಡಿದ್ದೆವು. ಆಮೇಲೆ ಎಷ್ಟೋ ಮುಕ್ತೇಸರಾದರು. ಕಡಿಮೆ ಅಂದರೆ ಒಂದು 7-8 ಜನ ಮುಕ್ತೇಸರಾದರು. ಈಗಲೂ ಕೂಡ ಅದನ್ನೇ ಅವರು ದೇವಸ್ಥಾನದಲ್ಲಿ ಬಳಸ್ತಾ ಇದ್ದಾರೆ. ಇದು ಕಾಳಿಕಾಂಬೆ ವಿಶ್ವಕರ್ಮನ ಕಥೆ. ಈ ನಾವು ಸೀದಾ ಚಿತ್ರ ಮಾಡಲಿಕ್ಕೆ ಹೋಗುವುದೇ ಇಲ್ಲ. ನಮಗೆ ಇಂಗ್ಲೀಷ್ ಮತ್ತು ಅರೇಬಿ ಬಿಟ್ಟರೆ ಮತ್ತು ಯಾವ ಭಾಷೆಯೂ ಬರುವುದಿಲ್ಲ. ಹಾಗಂತ ಕನ್ನಡದ ತರಂಗ ತಗೊಳ್ತಾನೆ, ಇದು ಹೇಗೆ ಸಾಧ್ಯ? ನಾವು ತರಂಗ ನನಗೆ ಇದು ಒಂದು ಅವಕಾಶ ಸಿಕ್ಕಿದ್ದು ನಾನು ದೊಡ್ಡ ಸೌಭಾಗ್ಯ ಅಂತ ಕರೀತೀನಿ. 90% ಜನರಿಗೆ ನಾನು ತರಂಗ ಸ್ಟಾಫ್ ಅಂತಲೇ.